ಇವತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಏನು ನಮ್ಮ ಉದ್ಯೋಗ ಖಾತ್ರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಹೆಸರನ್ನು ಬದಲಾಯಿಸಿ ಅದನ್ನು ವಿಜಿ ರಾಮ್ಜಿ ಅಂತೇಳಿ ಹೆಸರನ್ನು ಇಟ್ಟು ಇವತ್ತು ಅದರಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅಂದ್ರೆ ಜನಪರ ಅಂಶಗಳನ್ನೆಲ್ಲ ತೆಗೆದು ಹಾಕಿ ಕಾರ್ಮಿಕರ ಅದೇ ರೀತಿ ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇದನ್ನು ನಾವೇ ಈ ಒಂದು ಧೋರಣೆಯನ್ನು ಕೇಂದ್ರ ಸರ್ಕಾರದ ಈ ಧೋರಣೆಯನ್ನು ನಾವೆಲ್ಲರೂ ಕೂಡ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಬಹುಶಃ ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ. ಯಾಕಂತ ಹೇಳಿದ್ರೆ ಈ ನರೇಗಾ ಯೋಜನೆಯಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು 2005ರಲ್ಲಿ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಆಯಿತು. ಬಹುಶಃ ನನಗೆ ಕೂಡ ಗೊತ್ತಿದೆ, ನಾನು ಕೂಡ ಆಗ ತಾಲೂಕು ಪಂಚಾಯತ್ ಸದಸ್ಯೆ ಆಗಿದ್ದೆ. ಆದ್ದರಿಂದ ಇದೊಂದು ಯೋಜನೆ ಬಹಳಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಹೆಚ್ಚಿನ ಕೋಟಿಗಟ್ಟಲೆ ಆ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ, ಆ ಒಂದು ಗ್ರಾಮ ಪಂಚಾಯತ್ ಪ್ರಗತಿಪಥದತ್ತ ಹೋಗ್ಲಿಕ್ಕೆ ಸಹಕಾರಿಯಾಗಿತ್ತು. ಬಹುಶಃ ಈ ಒಂದು ಕೇಂದ್ರ ಸರ್ಕಾರ ಇವತ್ತು ಈ ಒಂದು ಕಾಯ್ದೆಯಲ್ಲಿ ಇರತಕ್ಕಂಥ ಎಲ್ಲ ಅಂಶಗಳನ್ನು ತೊಡೆದು ಹಾಕುವುದರಿಂದ ಇವತ್ತು ಕಾರ್ಮಿಕರಿಗೆ ಅದೇ ರೀತಿ ಬಡವರಿಗೆ ಕೂಲಿಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಅಂತ ಒಂದು ಕಾನೂನನ್ನು ಬದಲಾಯಿಸಬೇಕು. ಏನು ಮೊದಲು ನರೇಗಾದಲ್ಲಿ ಇರತಕ್ಕಂಥ ಏನು ಅಂಶಗಳಿದೆ ಅದನ್ನು ಯಥಾವತ್ತವಾಗಿ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಂಠಘೋಷವಾಗಿ ನಾವು ಕೇಳ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದಂತ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳಿಗೆ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅದೇ ರೀತಿ ಎಲ್ಲರ ಪರವಾಗಿ ಕೂಡ ನಾನು ತುಂಬುವುದೇ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ.